ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದ ದೇವಸ್ಥಾನವೊಂದರಲ್ಲಿ ಕಳ್ಳತನವಾಗಿದ್ದು, ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಡಬ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಕೋಡಿಂಬಾಳದ ಆದಿಮೊಗ್ಗೆರ್ಕಳ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿಯಲ್ಲಿ ಕೈಲಿ ಪಿಕ್ಕಾಸಿ ಹಿಡಿದುಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಕಳ್ಳ ಕಾಣಿಕೆ ಡಬ್ಬಿಯನ್ನು ಒಡೆದು ಅದರಲ್ಲಿದ್ದ ಹಣ ಕದ್ದು ಪರಾರಿಯಾಗಿದ್ದಾನೆ. ಕೇಸರಿ ಲುಂಗಿ, ಕೇಸರಿ ಶಾಲು ಹಾಕಿಕೊಂಡಿದ್ದ ವ್ಯಕ್ತಿಯ ಮುಖ ಸಿಸಿಟಿವಿಯಲ್ಲಿ ಸರಿಯಾಗಿ ಸೆರೆಯಾಗದೇ ಇದ್ರೂ ವ್ಯಕ್ತಿ ಸ್ಥಳೀಯವನೇ ಇರಬೇಕು ಎಂಬ ಅನುಮಾನ ಮೂಡಿಸಿದೆ. ಹಣ ಕದ್ದು ಪರಾರಿಯಾಗಿದ್ದ ಕಳ್ಳ ಪಿಕ್ಕಾಸಿಯನ್ನ ದೇವಸ್ಥಾನದ ಪಕ್ಕದಲ್ಲೇ ಎಸೆದು ಹೋಗಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಕಡಬ ಪೊಲೀಸರು ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ. ಈ ಹಿಂದೆಯೂ ಇದೇ ದೇವಸ್ಥಾನದಲ್ಲಿ ಕಳ್ಳತನವಾಗಿತ್ತು ಅಂತ ಸ್ಥಳೀಯರು ದೂರಿದ್ದಾರೆ. ಅದೇನಂತಂದ್ರೆ ಯಾರಾನ ಮೂಮೆಂಟ್ ಆದ್ರೆ ಮಾತ್ರ ಕ್ಯಾಪ್ಚರ್ ಆಗ್ತದೆ, ಇಲ್ಲ ಅಂತಂದ್ರೆ ಕ್ಯಾಪ್ಚರ್ ಆಗೋದು. ಮೂಮೆಂಟ್ ಈ ಜನ ಇಲ್ಲಿಂದ ಬರ್ಲಿಕ್ಕಿಲ್ಲ, ಆದ್ರೆ ಇಲ್ಲಿ ಮೂಮೆಂಟ್ ಆಗಲಿ ಮತ್ತೆ ಬಂದಿದ್ದೇನೆ.